ಆಯುರ್ವೇದ ಮೆಡಿಕಲ್ ಕಾಲೇಜು ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಆಯುರ್ವೇದದ ಕುರಿತಾಗಿ ಈವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸ್ವಾಸ್ಥ್ಯ ರಕ್ಷಣೆ ಈ ಕುರಿತಾಗಿ ಒಂದು ಮಾಹಿತಿಯನ್ನ ಕೂಡ ನಾವು ನಿಮ್ಮ ಜೊತೆ ಕೊಡಲಿದ್ದೇವೆ. ಈ ಒಂದು ವಿಷಯದ ಕುರಿತಾಗಿ ತಿಳಿಸೋದಕ್ಕೆ ಕರ್ನಾಟಕ ಆಯುರ್ವೇದ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಚಿತ್ರಾ P.S ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ನಮಸ್ಕಾರ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ ಸ್ವಾಸ್ಥ್ಯ ರಕ್ಷಣೆಯನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲಿಗೆ ಈ ಸ್ವಾಸ್ಥ್ಯ ರಕ್ಷಣೆ ಅಂದ್ರೆ ಏನು, ಸ್ವಾಸ್ಥ್ಯ ಅಂದ್ರೆ ಏನು ಆಯುರ್ವೇದದಲ್ಲಿ? ಸ್ವಾಸ್ಥ್ಯ ಅಂತ ಹೇಳಿದರೆ ಈಗ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಎರಡೂ ಕೂಡ ಪರ್ಯಾಯ ಪದವಾಗಿ ಬಳಸ್ತಾರೆ. ಆದರೆ ನಿಜವಾಗಿ ಹೇಳೋದಾದರೆ ಆರೋಗ್ಯಕ್ಕೂ ಸ್ವಾಸ್ಥ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ಆರೋಗ್ಯ ಅನ್ನೋದು ರೋಗ ಇಲ್ಲದೇ ಇರುವ ಸ್ಥಿತಿ, ಆದರೆ ಸ್ವಾಸ್ಥ್ಯ ಅನ್ನುವಂಥದ್ದು ತನ್ನ ಸುಷ್ಟು ಸ್ಥೀಯತೆ ಅಂತ ಹೇಳ್ತಾರೆ. ಅಂತ ಹೇಳಿದರೆ ತನ್ನ ಮೂಲ ನೆಲೆಯಲ್ಲಿ ಸ್ಥಿರವಾಗಿ ಇರುವಂಥದ್ದು ಅಂತ ಅರ್ಥ. ತನ್ನ ಮೂಲ ನೆಲೆಯಲ್ಲಿ ಸ್ಥಿರವಾಗಿ ಇರುವುದು ಅಂತ ಹೇಳಿದರೆ ಮನುಷ್ಯನ ಮೂಲ ನೆಲೆ ಏನು? ನಾವು ಈಗ ನಮ್ಮನ್ನು ಹೇಗೆ ಹೇಳ್ತೀವಿ ಅಂತ ಹೇಳಿದರೆ ಶರೀರ, ಇಂದ್ರಿಯ, ಇಲ್ಲಿ ಮನಸ್ಸಿದೆ, ಇಲ್ಲಿ ಆತ್ಮ ಇದೆ. ಇದು ನಾಲ್ಕರ ಒಂದು ಒಕ್ಕೂಟ. ಸೊ ಇದರಲ್ಲಿ ಶರೀರ, ಇಂದ್ರಿಯ, ಮನಸ್ಸು ಇವೆಲ್ಲವೂ ಅಸ್ಥಿರವಾದರೂ ಕೂಡ ಆತ್ಮ ಅನ್ನುವಂಥದ್ದು ಒಂದು ಸ್ಥಿರ. ಸೊ ನಾವು ಈಗ ಈ ಸ್ಥಿರವಾದ ಆತ್ಮದ ನೆಲೆಯಲ್ಲಿ ಇರುವಂಥದ್ದೇ ಸ್ವಾಸ್ಥ್ಯದ ಪರಿಪೂರ್ಣ ಅರ್ಥ. ಅಂದರೆ ಸರಳ ಭಾಷೆಯಲ್ಲಿ ಹೇಳೋದಾದರೆ ಹೇಗೆ ಅಂತ ಹೇಳಿದರೆ, ಬರೀ ರೋಗ ಇಲ್ಲದೆ ಇದ್ದರೂ ಕೂಡ ಕೆಲವರಿಗೆ ಇಷ್ಟು ಮಾತ್ರೆಗಳನ್ನು ನುಗ್ತಾ ಇರ್ತಾರೆ, ಅರ್ಥ ಆಯ್ತಾ? ಮತ್ತು ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ. ಆ ಮಾತ್ರೆ ಇಲ್ಲ ಅಂತ ಹೇಳಿದರೆ ಮತ್ತೆ ಅವರದ್ದು ಆರೋಗ್ಯ ಹದಗೆಡ್ತದೆ. ಅಂದರೆ ಅವರಲ್ಲಿ ಡಿಪೆಂಡೆನ್ಸಿ ಇದ್ದರೆ, ಅಂದರೆ ಅವರು ಸ್ವತಂತ್ರರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶಕ್ತರಾಗಿರೋದಿಲ್ಲ. ಇನ್ನೊಂದು ಅಂತ ಹೇಳಿದರೆ, ಈಗ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ, ಶಾರೀರಿಕವಾಗಿ ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಯಾವಾಗ ನೋಡಿದರೂ ಸಿಡುಕುತನ, ಸಿಟ್ಟು ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಈ ರೀತಿಯಲ್ಲಿ ನಾವು ಅವರು ಸ್ವಸ್ಥರು ಅಂತ ಹೇಳಿದರೂ ಕೂಡ ಅವರಿಂದಾಗಿ ಒಂದು 4 ಜನರಿಗೆ ತೊಂದರೆಗಳಾಗ್ತಾ ಇರ್ತದೆ. ಹಾಗೂ ಕೂಡ ಸ್ವಾಸ್ಥ್ಯದ ಪರಿಪೂರ್ಣ ಅರ್ಥ ಬಂದಿರೋದಿಲ್ಲ ಅದರಲ್ಲಿ. ಹಾಗಾಗಿ ತನ್ನ ಮೂಲ ನೆಲೆಯಲ್ಲಿ ಇದ್ದು ಸದಾ ಚಟುವಟಿಕೆಯಿಂದ ಕೂಡಿದ್ದು ತನ್ನ ಧ್ಯೇಯದ ಕಡೆಗೆ ಹೋಗಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರುವವನೇ ಪರಿಪೂರ್ಣನಾದ ಸ್ವಸ್ಥ ಅನ್ನೋದೇ ಆಯುರ್ವೇದದ ಅರ್ಥ, ಅಥವಾ ಆಯುರ್ವೇದದ ಸ್ವಾಸ್ಥ್ಯದ ಕಾನ್ಸೆಪ್ಟ್ ಏನು ಹೇಳ್ತೀವಿ ನಾವು, ಅದು ಹಾಗೆ ಬರುತ್ತೆ. ಹಾಗಾಗಿ ಸುಶ್ರುತಾಚಾರ್ಯರು ಹೇಳಿದ್ದಾರೆ, ಬರೀ ಶಾರೀರಿಕವಾಗಿ ಸ್ವಸ್ಥನಾದವನು ಸ್ವಸ್ಥ ಅಲ್ಲ, ಪ್ರಸನ್ನ ಆತ್ಮ, ಇಂದ್ರಿಯ, ಮನಸ್ಸು ಇದಿಷ್ಟು ಕೂಡ ಪರಿಪೂರ್ಣವಾಗಿದ್ದರೆ ಮಾತ್ರ ಅವನು ಸ್ವಸ್ಥ ಅಂಥೇಳಿ. ಅವನಿಂದ ನಾವು ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಬರೀ ರೋಗ ಇಲ್ಲದೆ ಇರುವಂತಹ ಸ್ಥಿತಿ ಮಾತ್ರ ಆರೋಗ್ಯ ಅಥವಾ ಸ್ವಸ್ಥ ಅಂತ ಹೇಳೋದು ಕಷ್ಟ. ಇವಾಗ ಈ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಆರೋಗ್ಯ ಪ್ಲಸ್ ನಮ್ಮ ಏನು ಇಂದ್ರಿಯಗಳಿರುತ್ತೆ ಇದೆಲ್ಲದನ್ನ ಕೂಡ ನಾವು ಹೌದು ಪ್ರತಿಯೊಂದು ನಾವು ಹೆಚ್ಚಾಗಿ ಹೇಗಿರ್ತೇವೆ ಅಂತ ಶರೀರಕ್ಕೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಶರೀರಕ್ಕೆ ಬೇಕಾದ ಆಹಾರ ತಗೊಳ್ತೀವಿ, ಅದು ತಗೊಳ್ತೀವಿ, ಇದು ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಉಳಿದ ಫ್ಯಾಕ್ಟರ್ಗಳನ್ನು ಗಣನೆಗೆ ತಗೊಳ್ಳೋದಿಲ್ಲ. ಹಾಗಾಗಿ ಈ ಪ್ರತಿಯೊಂದು ಅಂಶವೂ ಕೂಡ ಚೆನ್ನಾಗಿದೆ. ಇದೊಂದು ಒಕ್ಕೂಟ. ಈ ಒಕ್ಕೂಟವನ್ನು ಎಷ್ಟು ಸ್ಥಿರ ಮಾಡ್ತೀವೋ ಅಷ್ಟು ಒಳ್ಳೆಯದು. ಈ ಟೀಮ್ ವರ್ಕ್ ಅಂತ ಹೇಳ್ತೀವಲ್ವ, ಆ ಥರ ಟೀಮಲ್ಲಿರೋರು ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದರೆ ಮಾತ್ರ ಆ ಟೀಮ್ ಉದ್ದೇಶ ಚೆನ್ನಾಗಿ ನಡೀತದೆ, ಇಲ್ಲಾಂದರೆ ನಡೆಯೋದಿಲ್ಲ. ಇದು ಉದ್ದೇಶ. ಇವಾಗ ಈ ಸ್ವಾಸ್ಥ್ಯ ರಕ್ಷಣೆಯನ್ನು ಪ್ರತಿಯೊಬ್ಬ ಮನುಷ್ಯರು ಕೂಡ ಯಾವ ರೀತಿ ಮಾಡ್ಕೋಬಹುದು, ಹೇಗೆ ಮಾಡ್ಕೊಳ್ಬೇಕು? ಆಯುರ್ವೇದದಲ್ಲಿ 2 ಉದ್ದೇಶ ಹೇಳಿದ್ದಾರೆ. ಒಂದು ಸ್ವಾಸ್ಥ್ಯ ರಕ್ಷಣೆ, ಇನ್ನೊಂದು ವಿಕಾರ ಪ್ರಶಮನ ಅಂತ. ವಿಕಾರ ಪ್ರಶಮನ ಅನ್ನುವಂಥದ್ದು 2ನೇ ವಿಭಾಗ. ಆದರೆ ಮೊದಲನೇ ಉದ್ದೇಶ ಹೇಳಿರುವಂಥದ್ದು ಈ ರಕ್ಷಣೆಗೆ. ಈ ಸ್ವಾಸ್ಥ್ಯ ರಕ್ಷಣೆ ಅಂತ ಹೇಳಿದಾಗ ನಾನೀಗ ಹೇಳಿದೆ ಬರೀ ಶರೀರ ಅಲ್ಲ ಅಂತ. ಅಂದರೆ ಅವನು ಮಾಡುವ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಅದು ಅವನ ಆರೋಗ್ಯದ ಕಡೆಗೆ ಒಂದು ಅಂಶ, ಪೂರೈಕೆ ಮಾಡಲಿಕ್ಕಿರುವಂಥ ಒಂದು ಅಂಶ. ಸಣ್ಣ ಸಣ್ಣ ಚಟುವಟಿಕೆ ಅದೇನೂ ಇರ್ಬೋದು, ವಿಚಾರವೂ ಇರ್ಬೋದು, ಅವನು ಮಾಡುವಂಥದ್ದು ಏನೇನು ಮಾಡ್ತಾನೆ ಅವನು ಬೆಳಗ್ಗೆಯಿಂದ ಅದೆಲ್ಲವೂ ಕೂಡ ಆರೋಗ್ಯದ ಕಡೆಗೆ ಅದು ಕಾಂಟ್ರಿಬ್ಯೂಟ್ ಮಾಡಿಸ್ತದೆ. ಆರೋಗ್ಯ ಅನ್ನುವಂಥದ್ದು ಒಂದು ದಿನದಲ್ಲಿ ಸಿಗುವಂಥದ್ದಲ್ವ, ಅಥವಾ ಏನೋ ಒಂದು ಮಾತ್ರೆ ತಗೊಂಡು ಆಯಿತು ಆರೋಗ್ಯ ಸಿಕ್ತು, ಇದು ಕೂಡ ಅಲ್ಲ. ಈ ರೀತಿಯ ಶಾರ್ಟ್ಕಟ್ಗಳಿಲ್ಲ. ಆರೋಗ್ಯ ಮತ್ತು ಜ್ಞಾನ ಇದೆರಡೂ ಕೂಡ ಪರಿಶ್ರಮದಿಂದ ಸಿಗುವಂಥದ್ದು.
ಅದಕ್ಕೆ ಅದರದ್ದೇ ಆದಂತಹ ವಿಧಿ ನಿಯಮಗಳಿದೆ. ಆ ವಿಧಿ ನಿಯಮಗಳನ್ನು ಹೇಳುವಂತಹದ್ದು ಆಯುರ್ವೇದದ ಪ್ರಧಾನ ಉದ್ದೇಶ. ಮೊದಲನೇ ಗುರಿಯೇ ಸ್ವಾಸ್ಥ್ಯ ರಕ್ಷಣೆ. ಸೊ ಸ್ವಾಸ್ಥ್ಯ ರಕ್ಷಣೆಗೆ ಸಂಬಂಧಪಟ್ಟ ವಿಚಾರಗಳನ್ನು ನಮ್ಮಲ್ಲಿ ಹೇಳಿದ್ದಾರೆ. ಇದರಲ್ಲಿ ಬರುವಂತಹದ್ದು ಪ್ರಥಮವಾಗಿ ಹೇಗೆ ಹೇಳ್ಬೋದು ಅಂತ ಹೇಳಿ ನಾನು ಹೇಳಿದೆ, ಪ್ರತಿಯೊಂದು ಸಣ್ಣ ಸಣ್ಣ ಅಂಶವೂ ಕೂಡ ಅದ್ರ ಕಡೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ. ಹಾಗಾಗಿ ನಾವು ಒಂದು ದಿನದಲ್ಲಿ ಯಾವ್ಯಾವ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ, ಆ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ದಿನಚರ್ಯೆ ಅಂತ ಹೇಳ್ತಾರೆ. ಆ ದಿನದಲ್ಲಿ ಮಾಡುವಂತಹ ಕಾರ್ಯಗಳ ಒಂದು ಡಿಸಿಪ್ಲಿನಲ್ಲಿ ತಂದರೆ, ಒಂದು ಶಿಸ್ತಲ್ಲಿ ತಂದರೆ, ಅದೇ ನಮ್ಮ ಆರೋಗ್ಯಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ. ಹೌದು. ಇವಾಗ ನೀವು ಹೇಳಿದ್ರಿ, ನಾವು ಏನು ಪ್ರತಿನಿತ್ಯ ಮಾಡುವಂಥ ಒಂದು ದಿನಚರಿಗಳನ್ನ ನಾವು ಏನು ಶಿಸ್ತುಬದ್ಧವಾಗಿ ಮಾಡಬೇಕು ಅಂತ ಹೇಳಿ ಈ ಸ್ವಾಸ್ಥ್ಯದ ರಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದನ್ನ ಸರಳವಾಗಿ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಇವಾಗ ನಾವೇನು ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಏಳೋರು ಇರ್ತಾರೆ, ಕೆಲವರು ಲೇಟ್ ಆಗಿ ಏಳುವಂತವ್ರು ಇರ್ತಾರೆ. ಸೊ ಯಾವ ಸಮಯಕ್ಕೆ ಎದ್ರೆ ಒಳ್ಳೇದು ಆರೋಗ್ಯಕ್ಕೆ ಅಂತ ನೀವು ಹೇಳ್ತೀರಾ? ನಾವೀಗ ಹೇಳಿದಾಗೆ ಈಗ ದಿನ ಶುರು ಆಗೋದು ಬೆಳಗ್ಗೆ. ಸೊ ಬೆಳಗ್ಗೆ ಏಳೋದ್ರಿಂದ ಸೊ ಹಾಗಾಗಿ ಪ್ರಮುಖವಾಗಿ ಬೆಳಿಗ್ಗೆ ಏಳೋದು ಪ್ರಧಾನವಾಗಿ ಆಗುತ್ತೆ, ಇಂಪಾರ್ಟೆಂಟ್ ಯಾವುದರ ಕಡೆಗೆ, ಸ್ವಾಸ್ಥ್ಯ ರಕ್ಷಣೆಯ ಕಡೆಗೆ. ಅಂದರೆ ನಾವು ಬೆಳಿಗ್ಗೆ ಸಾಮಾನ್ಯವಾಗಿ ಜನರು ಹೇಳೋದು ಕೇಳ್ತೀವಿ, ದೊಡ್ಡವರು ಹೇಳಿದ್ದಾರೆ ನಮಗೆ ಏನಂತ ಹೇಳಿ, ಬೆಳಿಗ್ಗೆ ಬೇಗ ಏಳಬೇಕು ಅಂಥೇಳಿ, ಬೇಗ ಇದ್ದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಇದೇ ನಿಯಮವನ್ನು ನಮ್ಮಲ್ಲೂ ಕೂಡ ಹೇಳಿದ್ದಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳಿ. ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವುದು? ಅಂದರೆ ಬೇಗ ಏಳಬೇಕು. ಬ್ರಾಹ್ಮಿ ಮುಹೂರ್ತ ಅನ್ನೋದು ಸೂರ್ಯೋದಯಕ್ಕಿಂತ ಮೊದಲು ಏಳಬೇಕು ಅಂತ ಹೇಳಿದ್ರು ಕೂಡ ಒಂದು ಅಂದಾಜಿಗೆ ನೀವು ಒಂದು 5 ಗಂಟೆಗಾದರೂ ಏಳುವಂತಹ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು. ಈ ಬೇಗ ಏಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮಗೆಲ್ರಿಗೂ ಗೊತ್ತು, ಬೇಗ ಇದ್ದರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಆ ಸ್ಟ್ರೆಸ್ ಅನ್ನೋದು ಏನಿರುತ್ತೆ ಅದು ಇರೋದಿಲ್ಲ. ಯಾಕಂದರೆ ನಮ್ಗೆ ಕಾಲಾವಕಾಶ ಬೇಕಾದಷ್ಟು ಸಿಗುತ್ತೆ ಬೆಳಗಿನ ಕೆಲಸಗಳಿಗೆ. ಯೂಶ್ವಲಿ 8 ಗಂಟೆಗೆ ಹೋಗ್ಬೇಕಂದ್ರೆ 7 ಗಂಟೆಗೆ ಹೇಳ್ತಾರೆ. ಅರ್ಥ ಆಯ್ತಾ? 7 ಗಂಟೆಗೆ ಎದ್ದು ಮತ್ತೆ ನನಗೆ ಸಮಯ ಇಲ್ಲ ಅಂತ ಹೇಳ್ಕೊಂಡು ಗಲಾಟೆ ಮಾಡಿಕೊಂಡು ಆ ಸ್ಟ್ರೆಸ್ಸನ್ನು ಹಿಡ್ಕೊಂಡು ದಿನ ಇಡೀ ಎಲ್ಲ ಕೆಲಸಗಳು ಲೇಟ್ ಆಗುತ್ತೆ. ವೀಕ್ಷಕರೇ, ಇನ್ನಷ್ಟು ಸ್ವಾಸ್ಥ್ಯ ರಕ್ಷಣೆಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೀವು ಹೇಳ್ತಾ ಇದ್ರೆ ಏನು, ಈ ಸ್ವಾಸ್ಥ್ಯ ರಕ್ಷಣೆಯನ್ನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಬೇಕು ಅಂತ. ಸೊ ಕಂಟಿನ್ಯೂ ಮಾಡಿ. ಅಂದ್ರೆ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿ, ಬ್ರಹ್ಮ ಅಂದ್ರೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಇದು ಜ್ಞಾನದ ಸಮಯವೂ ಕೂಡ. ಓದೋ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಓದಲಿಕ್ಕೆ ಸಮಯ, ಪ್ರಶಾಂತವಾಗಿರುತ್ತೆ, ಮನಸ್ಸಲ್ಲೂ ಗೊಂದಲಗಳು ಕಡಿಮೆ ಇರುತ್ತೆ. ಸೊ ಇದೆಲ್ಲ ಅರ್ಥದಿಂದ ಸ್ವಾಸ್ಥ್ಯ ರಕ್ಷಣೆ ಮಾಡಲಿಕ್ಕೆ ಒಂದು ನಮ್ಮ ದಿನಚರಿ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಹೇಳುವಂಥದ್ದು. ಇವಾಗ ಏನು ಬೇಗ ಎದ್ದು ಏನೋ ಅವರ ದಿನನಿತ್ಯದ ಕರ್ಮಗಳು ಏನಿರುತ್ತೆ ಪ್ರತಿ ಮುಂಚಾನೆ ಎದ್ದ ತಕ್ಷಣ ಅದನ್ನೆಲ್ಲ ಕೂಡ ಮುಗಿಸ್ಕೊಳ್ತಾರೆ. ಆದ್ರೆ ಇದರಲ್ಲಿ ಏನು ಇವಾಗ ಒಂದು ಹಲ್ಲುಜ್ಜೋದು ಕೂಡ ಒಂದು ಇಂಪಾರ್ಟೆಂಟ್ ಈ ಸ್ವಾಸ್ಥ್ಯ ರಕ್ಷಣೆಯಲ್ಲಿ. ಯಾವ ರೀತಿ ಉಜ್ಬೇಕು ಅಂದ್ರೆ ಯಾವ ತರದಲ್ಲಿ ನಾವು ಉಜ್ಜಿದ್ರೆ ಒಳ್ಳೇದು? ಈಗ ಬೆಳಿಗ್ಗೆ ಎದ್ದ ತಕ್ಷಣ ಹೇಗಿರುತ್ತೆ ಹಲ್ಲುಜ್ಜೋದು ಅಂದ್ರೆ, ಬೆಳಿಗ್ಗೆ ಎದ್ದಾದ ತಕ್ಷಣ ಶೌಚಕರ್ಮಗಳನ್ನು ಮಾಡುವಂಥದ್ದು, ಅದರಲ್ಲಿ ಹಲ್ಲುಜ್ಜೋದು ಒಂದು. ಇದು ಕೂಡ ಪ್ರಾಮುಖ್ಯತೆಯನ್ನು ಪಡೀತದೆ. ಯಾಕಂತ ಹೇಳಿದರೆ, ನಮ್ಮ ದಿನನಿತ್ಯದಲ್ಲಿ ಮಾಡಿದ ಏನೆಲ್ಲ ಅಥವಾ ಈ ಮಲಗಳು ಹೊರಗೆ ಹಾಕುವಂತಹ ಪ್ರೋಸೆಸ್ಸು ಕೂಡ ಆಹಾರ ತಗೊಳ್ಳುವಂಥದ್ದು ಪ್ರೋಸೆಸ್ಸಿನಷ್ಟೇ ತುಂಬ ಮುಖ್ಯ. ಇದು ಕೂಡ ನಮ್ಮ ಆರೋಗ್ಯದ ಸ್ಥಿತಿಯನ್ನು ತೋರಿಸುವಂಥದ್ದು. ಹಾಗಾಗಿ ಶೌಚಕರ್ಮಕ್ಕೆ ಪ್ರಥಮ ಆದ್ಯತೆ ಎದ್ದ ತಕ್ಷಣ. ಹಲ್ಲುಜ್ಜುವ ವಿಷಯ ನೀವು ಕೇಳಿದ್ರಿ. ಹಲ್ಲುಜ್ಜುವ ವಿಷಯದಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಹೆಚ್ಚಾಗಿ ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ನಮ್ಗೆ ಗೊತ್ತಿರ್ತದೆ ಬಾಯಲ್ಲಿ ನೀರು ಬರುವಂಥದ್ದು, ಅಥವಾ ಕಫ ಕಟ್ಕೊಳ್ಳಿರುತ್ತೆ ಇಲ್ಲಿ ಗಂಟಲಲ್ಲಿ ಅಥವಾ ಕಣ್ಣಲ್ಲಿ ಎಲ್ಲ ನೀರು ಬರ್ತಾ ಇರ್ತದೆ. ಸೊ ಇದೆಲ್ಲ ಈ ರೀತಿಯ ಸ್ರಾವಗಳು ಏನಿದೆ ರಾತ್ರಿ ಆಗ್ತದೆ, ಅದನ್ನು ತೆಗಿಲಿಕ್ಕೆ ಹಲ್ಲುಜ್ಜುವಂತಹ ಕಾರ್ಯಕ್ರಮ ಮತ್ತು ಮುಖ ತೊಳೆಯುವಂತಹ ಕಾರ್ಯಕ್ರಮ ಮುಖ್ಯ. ಅದರಲ್ಲೂ ಹಲ್ಲುಜ್ಜಲಿಕ್ಕೆ ಕಹಿ ಮತ್ತು ಒಗರು ರಸ ಮತ್ತು ಖಾರ ರಸ, ಈ 3 ರಸ ಇರುವಂತಹ ಹಲ್ಲಿನ ಪುಡಿ ಆಗ್ಬೋದು ಅಥವಾ ಪೇಸ್ಟ್ ಆಗ್ಬೋದು, ಇದನ್ನು ಬಳಸಿದರೆ ಒಳ್ಳೆಯದು. ಯಾಕಂದರೆ ಈ ಗಂಟಲಲ್ಲಿ ಕಟ್ಟಿದ ಕಫ ಅದರಿಂದ ಏನದು ತೊಂದರೆ ಆಗುತ್ತೆ, ಅದನ್ನು ನಿವಾರಣೆ ಮಾಡಲಿಕ್ಕೆ ಈ 3 ರಸಗಳಿಂದ ಕೂಡಿರುವಂತಹ ದಂತಮಂಜನಗಳನ್ನು ಉಪಯೋಗಿಸಿದರೆ ತುಂಬ ಉತ್ತಮ. ಇವಾಗ ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಬೆಡ್ ಕಾಫಿ, ಏನು ಎದ್ದ ತಕ್ಷಣ ಕೆಲವರಿಗೆ ಬೇಕಾಗುತ್ತೆ ಬೆಡ್ ಕಾಫಿ, ಇದರಿಂದ ಯಾವ ರೀತಿ ಪರಿಣಾಮ ಬೀರಬಹುದು?
ಈಗ ನೀವು ಹೇಳಿದ್ರಿ, ಈಗ ಕೆಲವರು ಬೆಡ್ ಕಾಫಿ ಅಂತ ಹೇಳಿದರೆ ಇನ್ನೂ ತುಂಬ ಪ್ರಸ್ತುತವಾಗಿ ಈಗ ಬಂದಿರುವಂತಹದ್ದು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥದ್ದು, ಬೆಟ್ಟಿ ಕುಡಿಯುವಂಥದ್ದು, ಸಿಗರೇಟ್ ಎಳೆಯುವಂಥದ್ದು. ಕೆಲವರು ಹೇಳ್ತಾರೆ ಅದು ಕುಡಿಯೋದಿದ್ರೆ ನನಗೆ ಮೋಷನ್ ಆಗೋದಿಲ್ಲ, ಅದಾಗೋದಿಲ್ಲ, ಹಾಗಾಗಿ ಕುಡಿಲೇಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೀಗೆ ಹೇಳಿದರೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ಲಂಚ ಕೊಡೋದೇ ಸಿಸ್ಟಮ್ಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗ್ತದೆ. ಆದರೆ ಬೆಳಿಗ್ಗೆ ಎದ್ದು ಈ ರೀತಿ ನೀರು ಕುಡಿಯೋದು, ಈ ರೀತಿ ಎಲ್ಲ ಅಭ್ಯಾಸಗಳು ಡಿಮಾಂಡ್ ಇಲ್ಲದೆ ಅಂತ ಹೇಳಿದರೆ ನೀರು ಯಾವಾಗ ಕುಡಿಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಒಂದು ವಿಷಯ ಏನಂತ ಹೇಳಿದರೆ, ನಮ್ಮದು ಈ ಶರೀರ ಪ್ರಕೃತಿಯ ಒಂದು ಅಂಗ. ಹಾಗೆ ಪ್ರಕೃತಿಗೆ ಹೇಗೆ ನಿಯಮಗಳು ಇದೆಯೋ ಹಾಗೆ ನಮ್ಮ ಶರೀರಕ್ಕೂ ಅದರದ್ದೇ ಆದ ನಿಯಮಗಳು ಇದೆ. ನಮ್ಮಲ್ಲಿ ಕೆಲವು ಸಿಗ್ನಲ್ಗಳು ಬರುತ್ತೆ, ಅದು ನ್ಯಾಚುರಲ್ ಆಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಕಾಲಿಂಗ್ ಬೆಲ್ ಇರುತ್ತೆ, ಅದು ಬೆಲ್ ಆದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಯಾರೋ ಬಂದಿದ್ದಾರೆ ಅಂತ, ಮನೆ ಬಾಗಿಲು ತೆಗಿತೀವಿ. ಅಥವಾ ಕುಕ್ಕರ್ ಸೀಟಿ ಹೊಡೆಯುತ್ತೆ, ಆಗೂ ನಮ್ಗೆ ಅರ್ಥ ಅನ್ನ ಬೆಂದಿದೆ ಅಂತ ಹೇಳ್ಕೊಂಡು. ಅದೇ ಥರ ನಮ್ಮ ಶರೀರವೂ ಕೂಡ ಕೆಲವೊಂದು ಸಿಗ್ನಲ್ಗಳನ್ನು ಕೊಡುತ್ತೆ. ಅದರಲ್ಲಿ ಒಂದು ಅಂತ ಹೇಳಿದರೆ ಈ ಬಾಯಾರಿಕೆ. ಹಾಗೆ ಇನ್ನೂ 13 ಸಿಗ್ನಲ್ಗಳಿದೆ, ಅದಕ್ಕೆ ನಾವು ವೇಗ ಅಂತ ಹೇಳ್ತೀವಿ. ಇವೆಲ್ಲ ಸಹಜವಾಗಿ ಬರುವಂತಹ ನಮಗೆ ಕೆಲವು ಸೂಚನೆಗಳು. ಈ ಸೂಚನೆಗಳಲ್ಲಿ ಒಂದು ಬಾಯಾರಿಕೆ. ಈ ಬಾಯಾರಿಕೆ ಇರುವಾಗ, ಅಂದರೆ ಶರೀರ ಕೇಳುವಾಗ ನಾವು ಅದನ್ನು ಕೊಟ್ಟರೆ ಆಗ ಅದು ಬ್ಯಾಲೆನ್ಸ್ ಮೇಂಟೈನ್ ಆಗ್ತದೆ. ಇದು ಇಲ್ಲದೆಯೂ ಕುಡಿಯುವಂಥದ್ದು ನೀರನ್ನು ಬೆಳಿಗ್ಗೆ ತಕ್ಷಣ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಯಾರಿಗೆ ಏನು ಅನ್ನೋ ವಿಚಾರ ಮಾಡದೆ ಕುಡಿಯುವಂಥದ್ದು, ಅಥವಾ ಬೆಟ್ಟಿ ಕುಡಿಯುವಂಥದ್ದು, ಈ ರೀತಿ ಮಾಡುವಂಥದ್ದು ನಾವು ಸ್ವಾಭಾವಿಕವಾಗಿರುವಂತಹ ಸಮತೋಲನವನ್ನು ತೆಗಿಲಿಕ್ಕೆ, ಅಂದರೆ ಅಸಮತೋಲನ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ಇವು ಕ್ರಮೇಣವಾಗಿ ರೋಗಕ್ಕೆ ಕಾರಣಗಳಾಗತ್ತೆ. ಹಾಗೆ ಮಲಪ್ರವೃತ್ತಿಯೂ ಕೂಡ ಅದು ಸಹಜವಾಗಿ ಬರಬೇಕು. ಇದು ಸಹಜವಾದಂತಹ ಸಿಗ್ನಲ್ಗಳು. ಹಾಗಿರುವಾಗ ನಾವು ಅದನ್ನು ಪ್ರೇರೇಪಣೆ ಮಾಡುವಂಥದ್ದು ಅದು ಕೂಡ ಸರಿಯಿಲ್ಲ. ಈಗ ಮೋಷನ್ ಬಂದಿರೋದ್ರೆ ಮಗುವಿಗೆ ಶಾಲೆಗೆ ಹೋಗ್ಲಿಕ್ಕಿರುತ್ತೆ, ಆಗನೂ ಕೂಡ ಒತ್ತಾಯದಲ್ಲಿ ಮಾಡಿಸ್ತಾರೆ, ಬೇಗ ಬೇಗ ಮಾಡು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಪ್ರೇರೇಪಣೆ ಮಾಡುವಂಥದ್ದು. ಅಥವಾ ಹಸಿವೆ, ಇದು ಕೂಡ ಸಿಗ್ನಲ್. ಇದು ಕೂಡ ಬಂದಿರೋದಿಲ್ಲ ಆದರೂ ತಿನ್ನುವಂಥದ್ದು, ಆದರೆ ಬಂದರೂ ಕೂಡ ತಿನ್ನದೇ ಇರುವಂಥದ್ದು. ಈ ರೀತಿಯಲ್ಲಿ ನಾವು ಈ ಸಿಗ್ನಲ್ಗಳನ್ನು ಅಥವಾ ಸೂಚನೆಗಳನ್ನು, ಸಹಜವಾಗಿ ಬರುವಂತಹ ಸೂಚನೆಗಳನ್ನು ನಾವು ಒಂದೇ ನಿಗ್ಲೆಕ್ಟ್ ಮಾಡುವಂಥದ್ದು, ಇಲ್ಲ ಪ್ರೇರೇಪಣೆ ಮಾಡುವಂಥದ್ದು, ಸ್ಟಿಮ್ಯುಲೇಟ್ ಮಾಡುವಂಥದ್ದು, ಎರಡೂ ಕೂಡ ಬ್ಯಾಲೆನ್ಸ್ ತಪ್ತದೆ, ಅಂದರೆ ಸಮತೋಲನವು ಕೆಟ್ಟು ಹೋಗುತ್ತೆ. ಇದು ಕ್ರಮೇಣವಾಗಿ ರೋಗಕ್ಕೆ ಕಾರಣ. ಇವಾಗ ಏನು ವೇಗದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ. ಇವಾಗ ಏನು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿತಾರೆ, ದಿನನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸ್ಕೊಳ್ತಾರೆ. ನಂತರ ಇವಾಗ ಏನ್ ಶುರು ಆಗಿದೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಕೂಡ ಎಲ್ಲರೂ ವ್ಯಾಯಾಮವನ್ನ ಮಾಡ್ಬೇಕು. ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬಾಡಿ ಏನಿರುತ್ತೆ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಷನ್ಸ್ ಏನೋ ಇರೋದಿಲ್ಲ ನಮ್ಮ ಮೈಂಡ್ ಅಲ್ಲಿ ಅಂತ ಹೇಳ್ತಾರೆ. ಈ ವ್ಯಾಯಾಮ ಅನ್ನೋದನ್ನ ನಾವ್ ಎಷ್ಟು ಎಚ್ಚರಿಕೆಯಲ್ಲಿ ಮಾಡಬೇಕು ಅಂತ ಹೇಳ್ತೀರಾ? ಹೌದು, ವ್ಯಾಯಾಮ ಅಂತ ಅನ್ನೋವಂಥದ್ದು ನಮ್ಮದು ದಿನಚರಿಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂತಹ ಒಂದು ಕ್ರಿಯೆ. ಇದನ್ನು ನೀರು ಕುಡಿದು ಮಾಡುವಂತಹದ್ದು ಮತ್ತೆ ಅಥವಾ ಏನೋ ಆಹಾರ ತಗೊಂಡು ಮತ್ತೆ ವ್ಯಾಯಾಮ ಮಾಡುವಂತಹದ್ದು ತಪ್ಪು. ಈ ರೀತಿ ಮಾಡಿದರೆ ಕೂಡ ಬೇರೆ ತೊಂದರೆಗಳು ಬರುತ್ತೆ. ಹಾಗಾಗಿ ವ್ಯಾಯಾಮ ಮಾಡುವುದಷ್ಟೇ ಅಲ್ಲ, ವ್ಯಾಯಾಮ ಹೇಗೆ ಮಾಡಬೇಕು ಮತ್ತು ವ್ಯಾಯಾಮಕ್ಕಿರುವ ನಿಯಮಗಳು. ಯಾಕಂತ ಹೇಳಿದರೆ ಕಾಲಕ್ಕೆ ತಕ್ಕ ಹಾಗೆ ನಿಯಮಗಳು. ಈಗ ಬೇಸಿಗೆ ಕಾಲ, ತುಂಬ ಸುಸ್ತು ಆಲ್ರೆಡಿ ಇರ್ತದೆ ಬೇಸಿಗೆಯಲ್ಲಿ. ಆಗ ಎಷ್ಟು ನೀವು ಚಳಿಗಾಲದಲ್ಲಿ ಮಾಡುವಷ್ಟೇ ವ್ಯಾಯಾಮಗಳು ಈಗ ಅಗತ್ಯ ಬೀಳುವುದಿಲ್ಲ, ಯಾಕಂದರೆ ಆಲ್ರೆಡಿ ಶರೀರದಲ್ಲಿ ಸುಸ್ತು ಇರುತ್ತೆ. ಹಾಗಾಗಿ ಋತುಗಳಿಗೆ ಅನುಸಾರವಾಗಿಯೂ ಸ್ವಲ್ಪ ವ್ಯಾಯಾಮದಲ್ಲಿ ವೇರಿಯೇಷನ್ ಬರುತ್ತೆ. ಮತ್ತು ಏನೇ ತೊಂದರೆಗಳೆಲ್ಲ ಇದ್ದಾಗ, ಏನೋ ಒಂದು ಋತುಚಕ್ರ ಇದೆ ಹೆಣ್ಮಕ್ಳಲ್ಲಿ, ಅಥವಾ ಜ್ವರ ಗಿರಾದಿಗಳಿದ್ದೆ, ಅದಿರುವಾಗೂ ಕೂಡ ವ್ಯಾಯಾಮ ನಿಷಿದ್ಧ. ಮತ್ತು ಈಗ ನಾನು ಹೇಳಿದೆ ವಯಸ್ಸಿಗೆ ಅನುಗುಣವಾಗಿ, ಈಗ ನಾನು ಸಣ್ಣದಿರುವಾಗ 20-25 ವರ್ಷದಲ್ಲಿ ಎಷ್ಟು ವ್ಯಾಯಾಮ ಮಾಡ್ತಾರೆ ಅಷ್ಟೇ 60 ವರ್ಷದವನು ವ್ಯಾಯಾಮ ಮಾಡಿದ್ರೆ ನಾನು ಇನ್ನೂ ಗಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದು ಕೂಡ ಈ ರೀತಿಯಲ್ಲಿ ವ್ಯಾಯಾಮ ಮಾಡೋದು ಹೌದು, ಆದರೆ ಎಷ್ಟು ವ್ಯಾಯಾಮ ಮಾಡಬೇಕು, ಹೇಗೆ ವ್ಯಾಯಾಮ ಮಾಡಬೇಕು, ಆ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ತೊಂದರೆಗಳಾಗುತ್ತೆ. ಇನ್ನೊಂದು ಇಲ್ಲಿ ಜಿಮ್ ಬರುತ್ತೆ. ಈ AC ಯಲ್ಲಿ ಕೂತ್ಕೊಂಡು ವ್ಯಾಯಾಮ ಮಾಡುವಂಥದ್ದು. ಯಾಕಂತ ಹೇಳಿದರೆ ಶರೀರದ ಶ್ರಮ AC ಯಲ್ಲಿ ಕೂತ್ಕೊಳ್ಳುವಾಗ ಗೊತ್ತಾಗೋದಿಲ್ಲ. ಶ್ರಮಕ್ಕೋಸ್ಕರ ವ್ಯಾಯಾಮ ಮಾಡುವಂಥದ್ದು. ಹಾಗಾಗಿ ಅತಿ ವ್ಯಾಯಾಮ ಆದರೆ ಅದರಿಂದ ಆಗುವಂತಹ ತೊಂದರೆಗಳಾಗುತ್ತೆ. ಹಾಗಾಗಿ ವ್ಯಾಯಾಮ ಮಾಡುವಾಗ ಬೆವರು ಬರಬೇಕು, ಬೆವರು ಇಳಿದು ಹೋಗಬೇಕು. ಅವನಿಗೆ ಎಷ್ಟು ಸಾಧ್ಯ ಆಗ್ತದೆ ಅಂದ್ಕೊಂಡು ನೋಡಿಕೊಂಡು ವ್ಯಾಯಾಮ ಮಾಡಿ. ಇನ್ನೊಬ್ಬ ಮಾಡ್ತಿದ್ದಾನೆ ಅಂತ ಹೇಳಿ ಮಾಡ್ಲಿಕ್ಕೆ ಬರೋದಿಲ್ಲ.
ಹಾಗಾಗಿ ಇಲ್ಲಿ ಒಂದು ಅಂತ ಹೇಳಿದರೆ ಆರೋಗ್ಯಕ್ಕೆ ಸಾಮಾನ್ಯ ನಿಯಮಗಳಿಲ್ಲ, ಇಂಡಿವಿಜುವಲ್ ನಿಯಮಗಳು, ವ್ಯಕ್ತಿಗೆ ಇರುವಂತಹ ನಿಯಮಗಳು, ಅವನ ಆಚಾರ, ಅವನ ಪ್ರಕೃತಿ, ಅವನ ದಿನಚರಿ, ಇದನ್ನೆಲ್ಲ ಅವನ ವೃತ್ತಿ, ಇದನ್ನು ನೋಡಿಕೊಂಡು ನಾವು ಆರೋಗ್ಯದ ನಿಯಮಗಳನ್ನು ಮಾಡಬೇಕೇ ವಿನಃ ಇಷ್ಟು ಎಲ್ಲರೂ ಮಾಡಿ, ಇಷ್ಟು ಎಲ್ಲರೂ ನೀರು ಕುಡಿಯಿರಿ, ಇಷ್ಟು ಎಲ್ಲರೂ ದಿನಕ್ಕೆ ವ್ಯಾಯಾಮ ಮಾಡಿ ಅಂತ ಹೇಳಲಿಕ್ಕೆ ಬರುತ್ತೆ. ರೈಟ್, ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ, ಆದರೆ ಅದಕ್ಕೂ ಮುನ್ನ ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಇಷ್ಟೊತ್ತು ಕೂಡ ಏನು ಸ್ವಾಸ್ಥ್ಯ ರಕ್ಷಣೆಯನ್ನ ಹೇಗೆ ಮಾಡ್ಕೋಬೇಕು, ಸ್ವಾಸ್ಥ್ಯ ಅಂದ್ರೆ ಏನು ಅಂತೆಲ್ಲ ತಿಳ್ಕೊಳ್ತಾ ಇದ್ರಿ. ಇವಾಗ ಮುಂದೆ ಏನು ವ್ಯಾಯಾಮದ ಬಗ್ಗೆ ನೀವು ಹೇಳಿದ್ರಿ, ವ್ಯಾಯಾಮವನ್ನ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಪ್ರಮಾಣದಲ್ಲಿ, ಎಲ್ಲಿ, ಯಾವ ವಾತಾವರಣದಲ್ಲಿ ಅನ್ನೋದು ಮುಖ್ಯ. ಇವಾಗ ಮುಂದೆ ನಾವು ಹೋಗೋದಾದ್ರೆ ಈ ಸ್ನಾನಾದಿಗಳನ್ನ ಮಾಡುವಂಥದ್ದು, ಕೆಲವರು ಎಣ್ಣೆ ಸ್ನಾನಗಳನ್ನ ವರ್ಷಕ್ಕೆ 1-2 ಹಬ್ಬಗಳಲ್ಲಿ ಏನಾದ್ರು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಡೈಲಿ ಮಾಡುವಂತ ಒಂದು ರುಟೀನ್ ಕೂಡ ಇದೆ. ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಸ್ನಾನಾದಿಗಳು ಇಂಪಾರ್ಟೆಂಟ್ ಆಗುತ್ತೆ? ಈಗ ಮಗು ಹುಟ್ಟಿದ ತಕ್ಷಣ ನಾವು ನೋಡ್ತೀವಿ ಎಣ್ಣೆ ಸ್ನಾನ ದಿನ ಮಾಡ್ತಾ ಇರ್ತಾರೆ, ಹೌದಲ್ವಾ? ಒಂದು ಬಾಯನ್ನು ನೆಮ್ಸಿ ಎಣ್ಣೆ ಸ್ನಾನ ಮಾಡಿಸಿ ಆದ್ರೂ ಇಡ್ತಾರೆ. ಅದು ಕ್ರಮ ನೆನಪಲ್ಲಿದೆ, ಆದ್ರೆ ಆಮೇಲೆ ಬಿಟ್ಟು ಹೋಗುತ್ತೆ. ಆದ್ರೆ ಎಣ್ಣೆ ಸ್ನಾನ ಅನ್ನುವಂಥದ್ದು ಒಂದು ನಿತ್ಯ ಕರ್ಮ. ಸ್ವಲ್ಪ ಮೈಗೆ ಯಾವುದಾದ್ರೂ ಉಪಯೋಗಿಸಿ, ಅವರವರು ನಿತ್ಯ ಉಪಯೋಗಿಸ್ತಾರೆ ಯಾವುದೋ ಆ ಎಣ್ಣೆಗಳನ್ನು ಉಪಯೋಗಿಸಿ ಎಣ್ಣೆ ಮೈಗಿಡಿ ಹಚ್ಚಿ ಸ್ನಾನ ಮಾಡುವಂಥ ಅಭ್ಯಾಸ ತುಂಬ ಒಳ್ಳೆಯದು. ಈಗ ನಾವು ನೋಡ್ತೇವೆ ಎಲ್ಲೆಲ್ಲಿ, ಯಾಕಂದರೆ ಇಲ್ಲಿ ಶರೀರದಲ್ಲಿ ತುಂಬ ಘರ್ಷಣೆಗಳು ಆಗ್ತಾ ಇರ್ತದೆ, ಚಟುವಟಿಕೆಗಳು ಆಗ್ತಾ ಇರ್ತದೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇರುವಂಥದ್ದು ಎಣ್ಣೆ ಸ್ನಾನ. ಹೌದು, ಈ ದೀಪಾವಳಿಗೊಮ್ಮೆ ಮಾಡ್ತಾರೆ ನೀವು ಹೇಳಿದ ಹಾಗೆ. ಅದು ನೆನಪಿನ ಗುರುತೋ ಏನೋ, ಹಾಗೆ ಉಳಿದಿದೆಯೋ ಏನೋ. ಆದರೆ ನಿತ್ಯ ಅಭ್ಯಂಗ ಮಾಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ನಮ್ಮ ಆರೋಗ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಅನುಕೂಲ. ಹೇಗೆ ನಾವು ಸೈಕಲಿಗೆ ಎಣ್ಣೆ ಬಿಡ್ತೇವೆ, ಮೆಷಿನ್ಸ್ಗಳಿಗೆ, ವೆಹಿಕಲ್ಗಳಿಗೆ ಎಲ್ಲ ಎಣ್ಣೆ ಬೇಕು, ಎಣ್ಣೆ ಇಲ್ಲದೆ ಆಗೋದಿಲ್ಲ. ಹಾಗಾಗಿ ಎಣ್ಣೆ ಸ್ನಾನ ಅನ್ನುವಂಥದ್ದು ನೀಡಿ. ಆದರೆ ಒಂದು ವಿಚಾರ ಇಲ್ಲಿ ಎಚ್ಚರ ಏನಂತ ಹೇಳಿದರೆ, ತಿಂದು ನೀರು ಕುಡಿದು ಎಣ್ಣೆ ಸ್ನಾನ ಮಾಡುವಂತಹದ್ದು ತುಂಬ ನಿಷಿದ್ಧ, ತುಂಬ ಆರೋಗ್ಯಕ್ಕೆ ವಿಪರೀತ ಪರಿಣಾಮವನ್ನು ಉಂಟು ಮಾಡ್ತದೆ. ಈಗ ಮಕ್ಕಳಲ್ಲಿ ಅಳ್ತದೆ ಅಂತ ಹೇಳಿ ಮೊದಲು ಎಣ್ಣೆ ಹಾಲು ಕುಡಿಸಿ ಮತ್ತೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಅದು ಏನಾಗ್ತದೆ, ಒಳಗಡೆ ಇರುವಂತಹ ಮಿಷಿನನ್ನು ಹಾಳು ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ರಿಪೀಟೆಡ್ಲಿ ಕೆಮ್ಮು ನೆಗಡಿಗಳೆಲ್ಲ ಆಗುವಂಥದ್ದು ಜಾಸ್ತಿ. ಸೊ ಈ ಎಚ್ಚರಿಕೆಯನ್ನು ತಗೊಳ್ಬೇಕು. ಎಣ್ಣೆ ಸ್ನಾನ ಮಾಡುವಾಗ ಅಥವಾ ಸ್ನಾನ ಮಾಡುವಾಗಲಾದರೂ ಕೂಡ ಹೊಟ್ಟೆ ಖಾಲಿ ಇರಬೇಕು. ತಿಂದು ಅಟ್ಲೀಸ್ಟ್ 3 ಗಂಟೆ ಆದರೂ ಗ್ಯಾಪ್ ಕೊಡಲೇಬೇಕು. ಕೊಡದೇ ಮಾಡಿದ್ರೆ ಸಮಸ್ಯೆ. ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಗೃಹಿಣಿಯರೆಲ್ಲ ಮನೇಲಿದ್ದಾಗ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ಬೇಕು, ಆಮೇಲೆ ಮಾಡಿದ್ರಾಯ್ತು, ಇವನ್ ಗಂಡಂದಿರನ್ನ ಆಫೀಸಿಗೆ ಕಳಿಸ್ಬೇಕು, ಆಮೇಲೆ ಮಾಡಿದ್ರಾಯ್ತು. ಸೊ ಆ ರೀತಿ ಒಂದು 12 ಗಂಟೆಗೆ ಅಥವಾ ಮಧ್ಯಾಹ್ನ 1 ಗಂಟೆಗೆ ಆ ರೀತಿ ಸ್ನಾನಾದಿಗಳನ್ನ ಮಾಡೋರು ಇರ್ತಾರೆ. ಇದು ಯಾವ ರೀತಿ ಪರಿಣಾಮ ಬೀರ್ಬೋದು? ಅಲ್ಲ, ತೊಂದರೆ ಇಲ್ಲ. ಹಾಗೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ಒಂದೇ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು. ಮಾಡಿದ್ರು ಕೂಡ ಈಗ ಹೇಳಿದ್ನಲ್ಲ, ಖಾಲಿ ಹೊಟ್ಟೆ ಇರೋದು ತುಂಬ ಮುಖ್ಯ. ತಿಂದು ಒಂದು ಕನಿಷ್ಠ 3 ಗಂಟೆ ಗ್ಯಾಪ್ ಆದರೂ ಕೊಡಬೇಕು. ಈವನ್ ಕೂಡ ನೀರು, ಹಾಲು ಇದು ಆಹಾರ ಅಲ್ಲ ಅಂತ ಜನರಲ್ಲಿ ಕಲ್ಪನೆ ಇದೆ, ನೀರಲ್ವಾ ಅಂತ ಹೇಳ್ಕೊಂಡು. ಅದು ಕೂಡ ಅದೇ ರೀತಿಯ ಪ್ರೋಸೆಸ್ಸಿಗೆ ಹೋಗಬೇಕಾಗ್ತದೆ. ಹಾಗಾಗಿ ಅದು ಬೇರೆ ಅಂತ ಹೇಳಿ ಕನ್ಸಿಡರ್, ಯಾಕಂದರೆ ಆಹಾರವೂ ಕೂಡ ನೀರು ಕೂಡ ಆಹಾರವೇ. ಹಾಗಾಗಿ ಕನಿಷ್ಠ ಒಂದು 2-3 ಗಂಟೆ ಗ್ಯಾಪ್ ಕೊಟ್ಟು ಮತ್ತೆ ಮಾಡಲಿಕ್ಕೆ ತೊಂದರೆ. ಇವಾಗ ಸ್ನಾನಾದಿಗಳ ಬಗ್ಗೆ ಹೇಳಿದ್ರಿ, ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ತುಂಬಾ ಒಳ್ಳೇದು, ಅಥವಾ ತಿಂದಾದ್ಮೇಲೆ ಕೂಡ ಕನಿಷ್ಠ 3 ಗಂಟೆ ಬಿಟ್ಟು. ಅದು ಯೂಶುವಲಿ ಇರದೇ ಇರೋದ್ರಿಂದಾಗಿ ನಾವು ಬೆಳಿಗ್ಗೆ ಸ್ನಾನ ಉತ್ತಮ ಅಂತ ಹೇಳ್ತೇವೆ. ಮತ್ತೆ ಫ್ರೆಶ್ ಆಗ್ತಾರೆ, ಮನಸ್ಸು ಫ್ರೆಶ್. ಸ್ನಾನದ ಬೆನಿಫಿಟ್ಸ್ ಎಲ್ರಿಗೂ ಗೊತ್ತಿದೆ, ಹಾಗೆ ಬೆಳಿಗ್ಗೆ ಉತ್ತಮ ಅಂತ ಹೇಳುವಂಥದ್ದು. ಇವಾಗ ಅದೇ ರೀತಿ ಮುಂದೆ ನಾವು ಹೋಗೋದಾದ್ರೆ, ಇನ್ನು ಆಹಾರ ಕ್ರಮಗಳು, ಆಹಾರ ಕ್ರಮಗಳಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ? ಆಹಾರ ಅನ್ನೋದು ನಮಗೆ ಅದರ ಇಂಪಾರ್ಟೆನ್ಸ್ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಆಹಾರದಿಂದಲೇ ಜೀವನ, ಆಹಾರದಿಂದಲೇ ಸ್ಥಿತಿ, ಆಹಾರದಿಂದಲೇ ಮರಣ ಅಂತ ಹೇಳ್ಬೋದು. ಹಾಗಾಗಿ ನಾವು ತಗೊಳ್ಳುವ ಆಹಾರ ಹೇಗಿರಬೇಕು ಅನ್ನೋದರ ನಿಯಮ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಆರೋಗ್ಯ ರಕ್ಷಣೆಗೂ ಹೇಗೆ ಬೇಕು, ಹಾಗೆ ಕಾಯಿಲೆ ಬಂದಾಗ ನಾವು ಯಾವ ರೀತಿಯಲ್ಲಿ ಆಹಾರ ತಗೊಳ್ಬೇಕು ಅನ್ನುವಂಥದ್ದು ವಿಶೇಷವಾಗಿ ಹೀಗೆ ಹೇಳಿದ್ದಾರೆ. ಇಲ್ಲಿ ಸರಳ ರೀತಿಯಲ್ಲಿ ನಾವು ಮಾತಾಡೋದಾದರೆ, ಕೆಲವೊಂದು ಮುಖ್ಯಾಂಶಗಳನ್ನು ಹೇಳೋದಾದರೆ, ಆಹಾರ ಈಗಿನ ಕಾಲದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋದು ಗಡಿಬಿಡಿ ಅಂತ ಹೇಳ್ಕೊಂಡು ಫ್ರಿಜ್ಜಲ್ಲಿಟ್ಟು ತಿನ್ನುವಂಥದ್ದು. ಸೊ ಇದು ನೋಡಲಿಕ್ಕೆ ಆಹಾರ ಫ್ರೆಶ್ ಅಂತ ಅನಿಸಿದ್ರು ಕೂಡ ಆಹಾರದಲ್ಲಿ ಈ ರೀತಿಯಲ್ಲಿ ಒಂದು ಸಂಸ್ಕಾರ ಫ್ರಿಜ್ಜಲ್ಲಿಟ್ಟು ಆಗಿರೋದ್ರಿಂದ ಅದರ ಗುಣಮಟ್ಟದಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗಾಗಿ ಆಹಾರ ಯಾವತ್ತೂ ಬಿಸಿ ಬಿಸಿ ಆಗಿರಬೇಕು, ಆಮೇಲೆ ಫ್ರೆಶ್ ಆಗಿರಬೇಕು.
ಯಾವಾಗೋ ಮಾಡಿದ್ದು ಹಳಸಿದ ಅನ್ನಗಳನ್ನು ತಿನ್ನುವಂದರೆ ಅದು ಜೀರ್ಣಕ್ಕೆ ಜಡ ಆಯಿತು, ಜೀರ್ಣ ಆಗಲಿಲ್ಲ ಅಂದರೆ ಅದೇ ಮುಂದೆ ತೊಂದರೆಗೆ ಕಾರಣ. ಅದೊಂದು. ಮತ್ತು ಆಹಾರ, ನಾನೀಗ ಹೇಳಿದೆ ವೇಗದ ಕಾನ್ಸೆಪ್ಟ್. ಆಹಾರ ತಿನ್ನುವ ಸಮಯ ಯಾವುದು ಅಂತ ಹೇಳಿ ಬರುತ್ತೆ. ಯಾವುದ್ಯಾವುದೋ ಕಾಲಕ್ಕೆ ಆಹಾರ ತಿಂತಾರೆ, ಆದರೆ ಏನೇನೋ ಕಾರಣ ಕೊಡ್ತಾರೆ. ನಮಗೆ ಕಸ್ಟಮರ್ಸ್ ಇದ್ದರು, ಅವರಿದ್ರು, ಇವರಿದ್ರು, ಹಾಗಾಗಿ ಟೈಮಲ್ಲಿ ತಿನ್ನಲಿಲ್ಲ ಹಾಗೆ ಅಂಥೇಳಿ. ಇಲ್ಲೊಂದು ಜೈವಿಕ ಗಡಿಯಾರ ಇದೆ ಒಳಗಡೆ. ಆ ಗಡಿಯಾರವನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ನಾವು ದಿನಕ್ಕೆ ಒಂದೊಂದು ಟೈಮ್ ಹಿಡ್ಕೊಂಡ್ರೆ ಅಲ್ಲೂ ಕೂಡ ಕನ್ಫ್ಯೂಷನ್ಗಳು, ಹೌದಾ ಅಲ್ವಾ? ಯಾವ ಮೇಂಟೈನ್ ಮಾಡಬೇಕು, ಅಲ್ಲಿ ಆಗ ಏನಾಗುತ್ತೆ, ಹಸಿವೆ ಯಾವಾಗ ಬರುತ್ತೆ, ಯಾವಾಗ ಜೀರ್ಣ ಆಗುತ್ತೆ, ಅದು ಯಾವುದಕ್ಕೂ ಒಂದು ಬ್ಯಾಲೆನ್ಸ್ ಇರೋದಿಲ್ಲ, ಅಲ್ಲೊಂದು ಡಿಸಿಪ್ಲಿನ್ ಇರೋದಿಲ್ಲ. ಹಾಗಾಗಿ ಆ ಜೈವಿಕ ಗಡಿಯಾರವನ್ನು ಮೇಂಟೈನ್ ಮಾಡೋದು, ಕಾಲಕ್ಕೆ ಸರಿಯಾಗಿ ಆಹಾರವನ್ನು ತಿನ್ನುವಂಥದ್ದು ತುಂಬ ಮುಖ್ಯ. ಇನ್ನೊಂದು ಪ್ರಧಾನ ಅಂಶ ಆಹಾರ ತಿನ್ನಲಿಕ್ಕೆ ಅಂತ ಹೇಳಿದರೆ ಹಸಿವೆ ಇರಬೇಕು. ವೇಗ ಅಂತ ಏನು ಹೇಳಿದೆ, ಹಸಿವೆ ಯಾವಾಗ ಬರುತ್ತೆ, ಯಾವಾಗ ಅಂತ ಹೇಳಿದರೆ ನಾವು ಹಿಂದಿನ ತಿಂದ ಆಹಾರ ಜೀರ್ಣ ಆದಾಗ ಹಸಿವೆ ಬರುತ್ತೆ. ಅದು ಬರಬೇಕು ಅಂತ ಹೇಳಿದರೆ ನಾವು ಮಧ್ಯದಲ್ಲಿ ಏನು ತಿನ್ನಬಾರ್ದು. ಮಧ್ಯದಲ್ಲಿ ತಿಂದ ತಕ್ಷಣ ಆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಹಿಂದಿದ್ದು ಜೀರ್ಣ ಆಗಲ್ಲ, ಈಗದ್ದು ಜೀರ್ಣ ಆಗಲ್ಲ ಸರಿಯಾಗಿ. ಹಸಿವೆ ಅನ್ನೋ ಅಂಶವೇ ಇರೋದಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಇವಾಗ ಏನೋ ಕೆಲವರು ಬೆಳಿಗ್ಗೆ 8 ಗಂಟೆಗೆ ಕಾಫಿ, ಟಿಫನ್, ತಿಂಡಿ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಮತ್ತೆ ಪುನಃ 10 ಗಂಟೆಗೆ ಮತ್ತೆ ರಿಪೀಟ್ ಆಗುತ್ತೆ. ಇಲ್ಲ, ಇವಾಗ ಒಂದು ಟೀ ಕುಡಿಬೇಕು, ಇವಾಗ ಒಂದು ಟೀ ಬ್ರೇಕ್ ಇದೆ, ನಮ್ಗೆ ಟೀ ಕುಡಿಬೇಕು ಅಂತ. ಇದು ಯಾವ ರೀತಿ ಒಂದು ಬ್ಯಾಲೆನ್ಸ್ ಆಗ್ಬೋದು ದೇಹದಲ್ಲಿ? ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ನೀರು ಅಥವಾ ಬಿಸಿನೀರು ಕಾಲಕ್ಕೆ ಅನುಗುಣವಾಗಿ ತಗೊಂಡ್ರೆ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಇನ್ನೊಮ್ಮೆ ಆಹಾರ ತಗೊಳ್ಳುವಂಥದ್ದು ಹಸಿವೆ ಬರದೆ ತಗೊಳ್ಳೋದು ತೊಂದರೆಗೆ ಕಾರಣ. ಖಂಡಿತ. ಇವಾಗ ನೀವು ಹೇಳಿದ್ರಿ ಏನು ಆಹಾರ ಕ್ರಮಗಳಲ್ಲೂ ಕೂಡ ಒಂದಷ್ಟು ಗ್ಯಾಪ್ ಅನ್ನೋದು ಇದ್ರೆ, ಜೀರ್ಣಕ್ರಿಯೆ ಆದ ನಂತರ ನಾವು ಮುಂದಿನ ಆಹಾರ ತಗೊಳ್ಬೇಕು ಅಂತ ಹೇಳಿ. ಜೀರ್ಣ ಆಗದೆ ಮತ್ತೊಮ್ಮೆ ತಗೊಂಡ್ರೆ ಅದು ಸರಿಯಾಗಿ ಮೊದಲಿದ್ದು ಜೀರ್ಣ ಆಗೋದಿಲ್ಲ, ಈಗದ್ದು ಜೀರ್ಣ ಆಗಿದೆ. ಅಜೀರ್ಣಾದಿ ಸಮಸ್ಯೆಗಳು, ಇಲ್ಲ ಲಾಂಗ್ ರನ್ ಅಲ್ಲಿ ಹಸಿವಿನ ಶಕ್ತಿ ಕಡಿಮೆ ಆಗುವಂತಹ ಸಮಸ್ಯೆಗಳು ಬರೋದು ಜಾಸ್ತಿ. ಓಕೆ, ಇವಾಗ ಆಹಾರ ಕ್ರಮಗಳ ಬಗ್ಗೆ ಹೇಳ್ತಾ ಹೋದ್ರಿ. ಇನ್ನು ನೆಕ್ಸ್ಟ್ ನಿದ್ರೆಗೆ ಸಂಬಂಧಪಟ್ಟಂತೆ, ಅಂದ್ರೆ ನಿದ್ರೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನ ಅವ್ರು ಪಾಲಿಸಬೇಕಾಗುತ್ತೆ ಅಂತ ಹೇಳಿ. ಆರೋಗ್ಯ ರಕ್ಷಣೆಗೆ ಈ 3 ಕಂಬಗಳಿದೆ. ಆ ಕಂಬದಲ್ಲಿ ಒಂದು ಕಂಬ ನಿದ್ರೆ, ಒಂದು ಆಹಾರ, ಇನ್ನೊಂದು ನಿದ್ರೆ. ಈ ನಿದ್ರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. 1-2 ದಿನ ನಿದ್ರೆ ಮಾಡಿದರೆ ಹೇಗಿರ್ತದೆ ಅಂತ ಹೇಳ್ಕೊಂಡು. ಹಾಗಾಗಿ ನಿದ್ರೆ ಅನ್ನೋದು ಅತಿ ಮುಖ್ಯ. ಆದರೆ ನಿದ್ರೆ ಮಾಡುವ ಸಮಯ ರಾತ್ರಿ. ಅದು ಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ ನಿದ್ರೆ ಮಾಡುವಂಥದ್ದು ಒಳ್ಳೆಯದು ಅನ್ನೋದೊಂದು ಇದೆ. ಆದರೆ ಅದು ತಪ್ಪು. ಮಧ್ಯಾಹ್ನ ನಿದ್ರೆ ಮಾಡೋದು ಯಾರಿಗೆ ಅಂತ ಹೇಳಿದರೆ, ಈ ಮುದುಕರಿಗೆ ಅಥವಾ ಏನೋ ಒಂದು ತೊಂದರೆ ಇದ್ದವರಿಗೆ, ಇಲ್ಲಾಂದರೆ ಸಣ್ಣ ಮಕ್ಕಳಿಗೆ, ಇವರಿಗೆ ಮಾತ್ರ ಪರ್ಮಿಷನ್. ಅದು ಬಿಟ್ಟು ಉಳಿದವರಿಗೆ ಮಧ್ಯಾಹ್ನ ನಿದ್ರೆ ಮಾಡುವಂಥದ್ದು, ಊಟ ಮಾಡಿ ಅದರಲ್ಲೂ ಕೂಡ ಮಾಡುವಂಥದ್ದು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಕಾರಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದು ಯಾವಾಗೋ ಒಮ್ಮೆ ಮಾಡಿದರೆ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ತುಂಬ ಕಂಟಿನ್ಯೂಸ್ ಆಗಿ ಇದನ್ನೇ ಹ್ಯಾಬಿಟ್ ಮಾಡಿರ್ತಾರೆ. 2 ಗಂಟೆ 4 ಗಂಟೆ ತನಕ ನಿದ್ರೆ ಹೊಡಿತಾರೆ, ಎಲ್ಲರೂ ಆಫೀಸಿಗೆ ಹೋಗ್ತಾರೆ, ಬೋರ್ ಆಗುತ್ತೆ, ನಿದ್ರೆ ಮಾಡ್ತಾರೆ, ನಿದ್ರೆ ಬರ್ತದೆ, ಈ ರೀತಿ ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಆಗ ಅದು ಒಂದು ಸಮಸ್ಯೆ. ಅದು ಬಿಟ್ಟು ಸುಮಾರು ನಿದ್ರೆಗೆ ಸಂಬಂಧಪಟ್ಟ ಕಾಲಕ್ಕೆ, ಈಗ ಬೇಸಿಗೆ ಕಾಲ ಬಿಸಿಲಲ್ಲಿ ತುಂಬ ಅಡ್ಡಾಡಿದ, ಆಗ ಸುಸ್ತು ತೆಗಿಲಿಕ್ಕೆ ಅಪರೂಪಕ್ಕೆ ಎಲ್ಲೋ ನಿದ್ರೆ ಮಾಡಿದರೆ ಸಮಸ್ಯೆ ಆಗೋದಿಲ್ಲ. ಅದು ಕಂಟಿನ್ಯೂಸ್ ಆಗಿ ಹ್ಯಾಬಿಟ್ ಆಗಿ ಇಟ್ಕೊಂಡ್ರೆ ಅದೇ ಸಮಸ್ಯೆಗೆ ಕಾರಣ ಆಗ್ತದೆ. ಹಾಗೆ ಕೆಲವರಿಗೆ ಈಗ ರಾತ್ರಿ ಡ್ಯೂಟಿ ಇರುತ್ತೆ. ಆಗ ರಾತ್ರಿ ಡ್ಯೂಟಿ ಇದ್ದವರು ಹಗಲಲ್ಲಿ ಹೇಗೆ ನಿದ್ರೆ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವ, ಅದು ಕೂಡ ಮುಖ್ಯ. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ಅವರು ಊಟಕ್ಕಿಂತ ಮುಂಚೆ ನಿದ್ರೆ ಮಾಡಿ, ಆ ನಿದ್ರೆಯನ್ನು ಅರ್ಧದಷ್ಟು ನಿದ್ರೆ ಎಷ್ಟು ಬಿಟ್ಟು ಹೋಗಿದೆಯೋ ಅರ್ಧದಷ್ಟು ನಿದ್ರೆಯನ್ನು ಮಾಡಿ ಅದನ್ನು ಪೂರೈಸ್ಕೊಳ್ಬೇಕು. ಊಟ ಆದಮೇಲೆ ನಿದ್ರೆ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇವಾಗ ಏನೋ ನಿದ್ರೆಯನ್ನ ಕೂಡ ಮಾಡಬೇಕಾದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದು ಇರಬೇಕು. ಹೌದು, ಖಂಡಿತ. ಇವಾಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಸ್ವಾಸ್ಥ್ಯದ ಬಗ್ಗೆ? ಹೆಚ್ಚಿನವರು ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಆಯುರ್ವೇದ ಅಂತ ಹೇಳಿದ್ರೆ ಹೆಚ್ಚಿನವ್ರು ಏನು ತಿಳ್ಕೊಳ್ತಾರೆ, ಇದೊಂದು ಔಷಧ ಕೊಡುವ ಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ, ವೈದ್ಯಕೀಯ ಶಾಸ್ತ್ರ ಮಾತ್ರ ಅಂತ. ಇದು ಹೌದು, ಆದರೂ ಕೂಡ ಇದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಇದು ಬದುಕಿನ ಶಾಸ್ತ್ರ. ಇದರಲ್ಲಿ ನಾವು ಬದುಕನ್ನು ಹೇಗೆ ಪರಿಪೂರ್ಣತೆಗೆ ಒಯ್ಯಬೇಕು ಸ್ವಾಸ್ಥ್ಯದ ಮುಖಾಂತರ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೇಳಿರುವಂತಹ ನಿಯಮಗಳನ್ನು ಪಾಲಿಸಿದರೆ ನಾವು ಸ್ವಸ್ಥರಾಗಿ ನಮ್ಮ ಧ್ಯೇಯದ ಕಡೆಗೆ ಮತ್ತು ನಮ್ಮ ಆಯುಷ್ಯದ ಪೂರ್ಣತೆಯ ಕಡೆಗೆ ಹೋಗಲಿಕ್ಕೆ ಸಹಕಾರಿ ಆಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಅಂದರೆ ಏನು, ಸ್ವಾಸ್ಥ್ಯದ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸ್ವಾಸ್ಥ್ಯದ ಬಗ್ಗೆ ತಿಳಿಸ್ಕೊಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ಒಂದು ಹೊಸ ವಿಷಯಗಳ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.